ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತು ನಮ್ಮ ಹಿರಾ ಶಾಲೆ ಆವರಣದಲ್ಲಿ ನಡೆಯುವಂಥ ವಾಲಿಬಾಲ್ ಪಂದ್ಯಾಟವನ್ನು ಈಗ ತಾನೇ ನನ್ನ ಆತ್ಮೀಯರು ಶಿಕ್ಷಣ ಸಂಸ್ಥೆಯ ಅಧಿಕಾರಿಯಾದಂಥ ಈಶ್ವರ್ ಅವರು ಉದ್ಘಾಟನೆ ಮಾಡಿ ಈಗ ತಾನೇ ಹೋಗಿದ್ದಾರೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಅರೇಕೆಲ ಶಾಲೆಯ ನಾನು ಕಲಿತ ಶಾಲೆಯ ಮಾಸ್ಟರ್ ಆದ ತ್ಯಾಗಂ ಮಾಸ್ಟರ್ ಅವರು ಕೂಡ ನಮ್ಮೊಟ್ಟಿಗೆ ಇವತ್ತು ಇದ್ದು ನಮ್ಮ ಶಾಲೆಯ ಕ್ರೀಡೋತ್ಸವದ ವಾಲಿಬಾಲ್ ಪಂದ್ಯಾಟವನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಶಾಂತಿ ಎಜುಕೇಶನ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಈ ಶಾಲೆಯ ಎಲ್ಲ ಶಿಕ್ಷಕಿಯರು ಮತ್ತು ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮದ ವಾಲಿಬಾಲ್ ಪಂದ್ಯಾಟವು ಇದು ಈಗ ತಾನೇ ನಮ್ಮ ಅಧಿಕಾರಿ ಹೇಳಿದಾಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ವಾಲಿಬಾಲ್ ಪಂದ್ಯಾಟವು ಆಗಿದೆ. ಆದ್ದರಿಂದ ಭಾರತ ದೇಶ ಯಾವಾಗಲೂ ಕ್ರೀಡೆಯಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಪಡ್ಕೊಂಡು ಬಂದಿದೆ. ಆದ್ದರಿಂದ ತಾವು ಕೂಡ ಮುಂದಿನ ದಿನದಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಮುಂದೆ ಬರಬೇಕೆಂದು ಈ ಮೂಲಕ ನಿಮ್ಮಲ್ಲಿ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. ಬಹುಶಃ ಈ ಒಂದು ಕಾರ್ಯಕ್ರಮ ಹಿರಾ ಶಾಲೆಯಲ್ಲಿ ಇದು ಮೊದಲನೇ ಆಗುವುದಲ್ಲ. ಈಗ ತಾನೇ ಹಲವರು ಹೇಳಿದ್ದಾರೆ, ಹಿರಾ ಶಾಲೆಯು ಕ್ರೀಡೋತ್ಸವಕ್ಕೆ ಮೊದಲಿನ ಹೆಜ್ಜೆ ಅಂದರೆ ಯಾವಾಗಲೂ ಹಿಂದೆ ಸರಿಯುವುದಿಲ್ಲ, ಮುಂದೆ ಬಂದು ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡುತ್ತಾರೆ. ಆದ್ದರಿಂದ ಹಿರಾ ಶಾಲೆಯನ್ನು ಕೂಡ ಅವರ ಕಮಿಟಿಯನ್ನು ಕೂಡ ನಾನು ಅಭಿನಂದಿಸಿದ್ದೇನೆ. ಮತ್ತು ಹಿರಾ ಶಾಲೆಯ ಎಲ್ಲ PTA ಸದಸ್ಯರುಗಳು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಮಕ್ಕಳನ್ನು ಆ ವಾಲಿಬಾಲ್ ಅನ್ನು ನೋಡ್ಲಿಕ್ಕೋಸ್ಕರ ಬಂದು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳು ಅವರಿಗೆ ಹೇಳುತ್ತಾ, ಇವತ್ತು ಜಾಸ್ತಿಯಾಗಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಈಗ ತಾನೇ ಕಾರ್ಯಕ್ರಮ ಆಲ್ರೆಡಿ ಎಲ್ಲ ಮುಗಿದಿದೆ. ಆದ್ದರಿಂದ ನನ್ನನ್ನು ತ್ಯಾಗಂ ಸರ್ ಅವರು ನನಗೆ ಒಂದೆರಡು ಮಾತಾಡಲಿಕ್ಕೆ ಹೇಳಿದರು. ಅದಕ್ಕೋಸ್ಕರ ನಾನು ಒಂದೆರಡು ಮಾತುಗಳನ್ನು ಆಡುತ್ತಿದ್ದೇನೆ. ಮಕ್ಕಳೇ, ನೀವು ಈ ವಾಲಿಬಾಲ್ ಕ್ರೀಡೋತ್ಸವದಲ್ಲಿ ತಾವು ಸೋತರು ಗೆದ್ದರು, ಇದು ನಿಮ್ಮ ಒಂದು ಹೆಜ್ಜೆ ಅಂತ ಹೇಳಬಲ್ಲೆ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಬೆಳೆಗಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿನಿಯರು ಒಳ್ಳೆಯ ಆಟವನ್ನು ಆಡಿ ದೇಶಕ್ಕೆ ಕೀರ್ತಿ ತರುವಂತಾಗಲಿ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.